ಪ್ರತಿ ರಂಗದಲ್ಲೂ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವೇ ಕಾರ್ಮಿಕರ ಶಕ್ತಿ. ಕಾರ್ಮಿಕರಿಲ್ಲದೆ ಪ್ರಪಂಚದ ಯಾವುದೇ ಪ್ರಗತಿ ನಡೆಯುವುದಿಲ್ಲ ಎಂದು ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಬಿ ದೇವರಾಜ್ ತಿಳಿಸಿದರು. ತುಮಕೂರು ನಗರದ ಎಂಪ್ರೆಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ತುಮಕೂರು ಜಿಲ್ಲಾ ಕಾರ್ಮಿಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಮಿಕರ ಶಕ್ತಿ ಈ ದೇಶದ ಶಕ್ತಿ. ಕಾರ್ಮಿಕರಿಲ್ಲದೆ ಯಾವ ಕ್ಷೇತ್ರವೂ ಇಲ್ಲ. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದರೂ ಅದಕ್ಕೆ ಕಾರ್ಮಿಕರ ಅವಶ್ಯಕತೆ ಇದ್ದೇ ಇರುತ್ತದೆ. ನಿಸ್ವಾರ್ಥ ಮನೋಭಾವದಿಂದ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಆಳುವ ಸರ್ಕಾರಗಳು ಸೂಕ್ತ ಭದ್ರತೆ ಒದಗಿಸುವಂತೆ ನಮ್ಮ ಸಂಘಟನೆ ಒತ್ತಾಯಿಸುತ್ತದೆ ಎಂದರು. ನಮ್ಮ ಸಂಘಟನೆಯ ಉದ್ದೇಶವೇ ಸರ್ಕಾರ ಕಾರ್ಮಿಕರ ಕಲ್ಯಾಣದ ನಿಧಿಯಿಂದ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಿ ಆ ಸೌಲಭ್ಯಗಳು ಸಮರ್ಪಕವಾಗಿ ಸಿಗುವಂತಾಗಬೇಕು ಎಂಬುದು ಸಂಘಟನೆಯ ಗುರಿಯಾಗಿದೆ ಎಂದು ತಿಳಿಸಿದರು. ಇವತ್ತು ನನಗೆ 2009ರಲ್ಲಿ ನಾನು ಈ ಒಂದು ಸಣ್ಣ ಸಂಘಟನೆಯನ್ನು ಪ್ರಾರಂಭ ಮಾಡಿದೆ. ಇಷ್ಟು ದಿವಸದಲ್ಲಿ ನನಗೆ ಸಂತೋಷ ಸಿಕ್ಕಿರಲಿಲ್ಲ. ಇವತ್ತು ನನಗೆ ನಾನೇನು ಮಾಡಿದೆ, ನನಗೇನು ಮಾಡಿ ತೋರಿಸಿದ್ರು ಅಂತ ಅನ್ನೋದನ್ನ ಇವತ್ತು ನನಗೆ ಗೊತ್ತಾಯಿತು. ಯಾವತ್ತು ಭೂಮಿಗೆ ಬೀಜ ಹಾಕಿದ್ದು ಯಾವತ್ತು ಕೇಳಲ್ಲ. ಒಳ್ಳೆ ಬೆಳೆ ಕೊಟ್ಟರೆ ಒಳ್ಳೆ ಬೆಳೆನೇ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ತುಮಕೂರು ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅದರಲ್ಲಿ ಅನೇಕ ಬೀಜಗಳು ಇರ್ತವೆ. ಒಂದೊಂದು ಮರಗಳನ್ನು ಹಾಕ್ತೀವಿ, ಒಂದೊಂದು ಹಣ್ಣು ಕೂಡ ಕೊಡ್ತಾ ಇರುತ್ತೆ. ಆ ಮರಕ್ಕೆ ಸಾಕಷ್ಟು ಕಲ್ಲು ಏಟುಗಳನ್ನು ಕೊಡ್ತಾ ಇರ್ತವೆ. ಆದರೆ ಒಟ್ಟು ಆ ಹಣ್ಣು ಸಿಹಿ ಕೊಡ್ತಾನೆ ಇರುತ್ತೆ, ಆದರೆ ಅದಕ್ಕೆ ಕಲ್ಲು ಏಟು ಕೊಡ್ತಾನೆ ಇರುತ್ತೆ. ಆದರೂ ಕೂಡ ಆ ಮರ ಯಾವತ್ತೂ ಕೂಡ ತನ್ನನ್ನು ತಾನು ಕಟ್ಟು ಮಾರುವಂತ ವ್ಯಕ್ತಿತ್ವದಲ್ಲಿ ಇರಲ್ಲ ಅನ್ನೋದಕ್ಕೆ ಈ ಒಂದು ತುಮಕೂರ ಸಮಾವೇಶದ ಸಾಕ್ಷಿ. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಸಮಾವೇಶ ಮಾಡಬೇಕಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾರು, ನೀವೇನು, ನಿಮ್ಮ ಶಕ್ತಿ ಅನ್ನೋದನ್ನ ತೋರಿಸ್ಬೇಕನ್ನೋದೇ ಈ ಸಮಾವೇಶದ ಉದ್ದೇಶ, ಬೇರೆ ಏನೂ ಇಲ್ಲ. ಮುಂದಿನ ದಿನದಲ್ಲಿ ಕೂಡ ತಾವು ಕೂಡ ಯಾರ್ಯಾರಿಗೆ ಶಕ್ತಿ ಇದೆ, ತಮಗೂ ಯಾರ್ಯಾರಿಗೆ ಆಸಕ್ತಿ ಇದೆ, ತಾವು ಕೂಡ ಮುಂದೆ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ಮಂಡಲ ಪಂಚಾಯಿತಿಯಿಂದ ಹಿಡ್ಕೊಂಡು ಜಿಲ್ಲಾ ಪಂಚಾಯಿತಿಯಿಂದ ಹಿಡ್ಕೊಂಡು ವಿಧಾನಸಭೆಗೆ ಹೋಗುವಂತ ಉನ್ನತ ಸ್ಥಾನಗಳನ್ನು ತಾವು ಈ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರಲ್ಲಿ ಪಡೆದುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತ ಇದ್ದೀವಿ. ಈಗ ಆಲ್ರೆಡಿ ಇದೆ ನಮ್ಮಲ್ಲಿ ಸುಮಾರು ಒಂದು 25 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದೀರಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆಗಬೇಕು, ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು. ತಾವು ಕೊಟ್ಟಿರ್ತಕ್ಕಂಥ ಸಂತೋಷ ನನಗೆ ಜಾಸ್ತಿ ಮಾತಾಡೋದಕ್ಕೆ ಇವತ್ತು ನನಗೆ ಆಗ್ತಾ ಇಲ್ಲ. ಯಾಕಂತಂದರೆ ನನಗೆ ಯಾವಾಗಲೂ ಗಡಿಬಿಡಿ ಜಾಸ್ತಿ ಇರ್ತದೆ. ಇದನ್ನು ಕೂಡ ಎಲ್ಲರೂ ಗಮನಿಸ್ತೀನಿ. ನಾನು ಯಾರನ್ನು ಕೂಡ ಎಲ್ಲೇ ಒಂದು ಕಡೆ ಕೈ ಬಿಟ್ಟಲ್ಲಿ ತಪ್ಪು ತಿಳ್ಕೋಬಾರ್ದು ನನ್ನ ಮೇಲೆ. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಗುಬ್ಬಿ ತಾಲೂಕಿನ ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್, ರಾಜ್ಯದಲ್ಲಿ ಪ್ರತಿಯೊಬ್ಬ ಕಾರ್ಮಿಕರು ಸಂಘಟಿತರಾದಾಗ ಮಾತ್ರ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಅನುಕೂಲ ಆಗುತ್ತದೆ. ಈ ನಿಟ್ಟಿನಲ್ಲಿ ಇಂದು ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಒಕ್ಕೂಟದ ಒಂದು ಉತ್ತಮ ಸಂಘಟನೆಯಾಗಿ ಬೆಳೆಯುತ್ತಿರುವುದು ಒಳ್ಳೆಯ ಕಾರ್ಯವಾಗಿದೆ. ರೈತ ಈ ದೇಶದ ಬೆನ್ನೆಲುಬು ಎಂಬುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕಾರ್ಮಿಕ ಈ ದೇಶದ ಬೆನ್ನೆಲುಬು ಎಂದರು. ಈ ವೇಳೆ ಪ್ರಪ್ರಥಮ ಬಾರಿಗೆ ತುಮಕೂರು ಜಿಲ್ಲಾ ಸಮಾವೇಶದಲ್ಲಿ ನೋಂದಣಿಯಾಗಿರುವ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಕಾರ್ಮಿಕರ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುವ ಹಿರಿಯ ಕಾರ್ಮಿಕರಿಗೆ ಗೌರವ ಸೇವಾ ರತ್ನ ಪ್ರಶಸ್ತಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀನಿವಾಸನ್ ಗುರೂಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸುಧಾಕರ್ ಲಾಲ್, ತುಮಕೂರು ಜಿಲ್ಲಾಧ್ಯಕ್ಷ ಎಸ್ಡಿ ನಾಗರಾಜ್, ಮಹಿಳಾ ಜಿಲ್ಲಾಧ್ಯಕ್ಷೆ ರೇಖಾ ಸಿಂಗ್, ಜಿಲ್ಲಾ ಉಪಾಧ್ಯಕ್ಷ ಕೆಎಂ ಚಂದ್ರಶೇಖರ್ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕಿನ ಸಂಘಟನೆಯ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಟ್ಟಡ ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ಸಿದ್ದೇಶ್ ಎನ್ಎಸ್, ನೇಗಲಾಲ, ತುಮಕೂರು. ಬೇರೆ ಬೇರೆ ರೂಪದಲ್ಲಿ ದುಡ್ಡು ಮಾಡ್ತಕ್ಕಂಥವರೆಲ್ಲ ತನ್ನ ಕುಟುಂಬ ಸಾಕಿಗೋಸ್ಕರ ಇವತ್ತು ದುಡಿಮೆ ಮಾಡಿ ಜೀವನ ಮಾಡ್ತಕ್ಕಂಥ ವರ್ಗ, ಏಕೈಕ ವರ್ಗ ಅಂದ್ರೆ ಈ ಕಾರ್ಮಿಕ ವರ್ಗ.
ಹಾಗಾಗಿ ಇವತ್ತು ಒಳ್ಳೆ ಸಮಾವೇಶ ಮಾಡ್ತಿದ್ದೀರಿ, ಸಂತೋಷ. ಒಬ್ಬ BSF ಯುವಕರು ಸಹ ಸನ್ಮಾನ ಮಾಡಿದ್ರಿ. ಒಬ್ಬ ಕಾರ್ಮಿಕ ಮಗ BSF ನ ಕೆಲಸ ಮಾಡ್ತಾರೆ ಅಂತ ಆಗ್ಬೇಕು. ಕೇವಲ ನಿಮ್ಮ ಹಂದಿಕೆ ದುಡಿದು ಆಗದಲ್ಲ, ತಮ್ಮ ಮಕ್ಕಳನ್ನ ಅಲ್ಲಿ ತೊಡಗಿಸ್ಕೋಬೇಡಿ. ಅವ್ರಿಗೆಲ್ಲ ಒಳ್ಳೆ ಎಜುಕೇಶನ್ ಕೊಟ್ಟು ಅಧಿಕಾರಿಗಳು ಆಗ್ಬೇಕು. ಬಹಳ ಜನ ಮಕ್ಕಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ಸಾಧಾರಣ ರೈತರ ಮಕ್ಕಳು ಇಬ್ರು IAS ಮಾಡಿದ್ರು, ಹೆಣ್ಮಕ್ಳು ಇಬ್ರು. ಹಾಗೆ ರಾಜಸ್ಥಾನದಲ್ಲಿ ಒಬ್ಬ ಹೆಣ್ಮಗಳು ಗಂಡ ಕರ್ಕೊಂಡ ಹೆಣ್ಮಗಳು ಪ್ರತಿ ದಿವಸ ಕೂಲಿ ಮಾಡಿ 4 ಹೆಣ್ಮಕ್ಳನ್ನ ಮಾಡಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಕಾರ್ಮಿಕ ವರ್ಗ ಓದಲಿಕ್ಕೆ ಯಾವ ವರ್ಗನೂ ಇಲ್ಲ. ಶ್ರಮ ಪಟ್ಟು ಓದಿದಂತ ಮಕ್ಕಳು ಅವರ ಪೇಪರ್ ಓದಿದ್ರೆ ಅರ್ಥವಾಗ್ತದೆ. 4 ಹೆಣ್ಮಕ್ಳು ಸಣ್ಣ ಜೋಬಿನವ್ರು ಇನ್ನೂ ಅವರು ಈಗ ಕೂಲಿ ಕಾರ್ಮಿಕರಿಗೆಲ್ಲ 10 ಸಾವಿರ ಹೋಗಿ ಯಾರೋ ಮಾರ್ವಾಡಿದ್ದರೋ ಬಡ್ಡಿದ್ದರೋ 5% 10% ತಂದು ವ್ಯಾಪಾರ ಮಾಡಿ ಸಂಧಿಕ್ಕೆ ಅವ್ರಿಗೆ ವಾಪಸ್ ಕೊಡ್ಬೇಕು. ಅದು ಬೇಡ ಅಂತೇಳಿ 10,000 ರೂಪಾಯಿನ ತೆಗೆದುಕೊಂಡು ದಿವಸ ವ್ಯಾಪಾರ ಮಾಡಿ ದಿವಸ ಕಟ್ಟೋದು, ವಿತೌಟ್ ಇಂಟ್ರೆಸ್ಟ್, ಬಡ್ಡಿ ಇಲ್ಲ. ಅದು ಒಂದು ವಾರ ಕಟ್ಟೋದು, ತಿಂಗಳ ಕಟ್ಟೋದು, ಇಂಥ ಸ್ಕೀಮ್ ಎಲ್ಲ ಜಾರಿ ಮಾಡಿದ್ದಾರೆ. ಆ ಸವಲತ್ತನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಸರ್ಕಾರದಲ್ಲಿ ಒಳ್ಳೊಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ. ಆ ಸ್ಕೀಮ್ ಬಹಳ ಉಪಯುಕ್ತವಾಗ್ತವೆ. ಎಲ್ಲ ಒಂದು ಹಂತದಲ್ಲಿ ಮಧ್ಯವರ್ತಿಗಳ ಪಾಲಾಗಬಾರ್ದು. ಅಧ್ಯಕ್ಷ, ನಾನು ವಿನಂತಿ ಇಷ್ಟೇ, ಯಾರು ಮಿಡ್ಲಿ ಮೇಲೆ ಬರಬಾರ್ದು. ಸಾಮಾಜಿಕ ಬೀದರ್ನ ಕೂಲಿ ಮಾಡೋನು, ಬಳ್ಳಾರಿ ಮಾಡೋನು, ಈ ಪಾಲ್ಗಡದಲ್ಲಿ ಮಾಡೋನು ಅವ್ರಿಗೆ ಗೊತ್ತಾಗಲ್ಲ. ಅವಿದ್ಯಾವಂತರಿ 80% ಅವಿದ್ಯಾವಂತರಿರ್ತಾರೆ. ಹಾಗಾಗಿ ದಯಮಾಡಿ ಅದನ್ನ ದುರುಪಯೋಗ ಆಗ್ತದೆ. ಎಲ್ಲ ಬಡ ಕಾರ್ಮಿಕರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಏನಂದ್ರೆ ಎಜುಕೇಶನ್ಗೆ ಬಹಳ ದುಡ್ಡು ಕೊಡ್ತಾರೆ, ಅದನ್ನ ಸದುಪಯೋಗ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸಹ ನಾವು ನೋಡ್ತಾ ಇರ್ತೀವಿ, ತಪ್ಪು ತಿಳ್ಕೊಂಡ್ರೆ ಒಂದು ಮಾತಾಡ್ತೀವಿ. ಯಾಕೆಂದ್ರೆ ಬೆಳಗ್ಗೆ ಸಂದಾಗ ದುಡಿತಾರೆ. ನಮ್ಮ APMC ನಾನು ಬೈದು ಸಾಕಾಯ್ತದೆ ಅವ್ರಿಗೆ. ಅದನ್ನ ಯು ಹ್ಯಾವ್ ಟು ಪ್ರಿವೆಂಟ್, ನಿಲ್ಲಿಸ್ಬೇಕು. ಇಲ್ಲಿ ಒಬ್ರು DC ಇದ್ರು, ನಮ್ಮ ಗೋಲ್ ಸಮಾಜ